ನನ್ನ ಅತ್ತಿಗೆ ಅಂದರೆ ಸುಮಾರು 36 ವರ್ಷ, ಬೇಗ ಮಾಡುವೆಯಾಗಿದ್ದರಿಂದ ಅತ್ತಿಗೆಗೆ 9ನೇ ಕ್ಲಾಸ್ನ ಮಗಳು ಇದ್ದಾಳೆ. ಅತ್ತಿಗೆ ಮೇಲೆ ಮೊದಲು ಗೌರವ ಇತ್ತು. ಅತ್ತಿಗೆ ಡೈವೋರ್ಸ್ ಆಗಿ 3-4 ವರ್ಷಗಳಾಗಿದ್ದವು. ಅದೇನ್ ಟೈಮ್ ಪಾಸ್ ಮಾಡ್ತಿದ್ದಳೋ ದೇವರಿಗೆ ಗೊತ್ತು. 1 ವರ್ಷದ ನಂತರ ಮತ್ತೆ ಕ್ಲೋಸ್ ಆದೆವು. ನಾನು ನಂಗೆ ವೀಕೆಂಡ್ ಇದ್ದಾಗ ಅತ್ತಿಗೆ ಮನೆಗೆ ಹೋಗುತ್ತಿದ್ದೆ. ಅತ್ತಿಗೆ ಬೆಂಗಳೂರು ಬಂದಾಗ ನನ್ನ ರೂಮ್ಗೆ ಬರುತ್ತಿದ್ದಳು. ಒಮ್ಮೊಮ್ಮೆ ಮಗಳನ್ನು ಕರೆದು ಬರುತ್ತಿದ್ದಳು. ನನ್ನ ರೂಮ್ನ ಓನರ್ ದೆಹಲಿ ಅವನಾಗಿದ್ದರಿಂದ ಯಾರೂ ಏನು ಹೇಳುತ್ತಿರಲಿಲ್ಲ. ಅತ್ತಿಗೆ ನನ್ನ ರೂಮ್ ಅಲ್ಲೇ ಉಳಿದುಕೊಳ್ಳುತ್ತಿದ್ದಳು. ಅತ್ತಿಗೆಯ ಮಗಳು ನನ್ನ ಜೊತೆನೇ ಮಲಗುತ್ತಿದ್ದಳು. ನಾನು ಅದೆಷ್ಟೋ ಬರೀ ಅತ್ತಿಗೆ ಮಗಳ ಚಡ್ಡಿ ಒಳಗೆ ಕೈ ಹಾಕುತ್ತಿದ್ದೆ. ಅತ್ತಿಗೆ ಮಗಳು ಶ್ರಾವಣ್ಯಳಿಗೆ ಏನೂ ಗೊತ್ತಾಗುತ್ತಿರಲಿಲ್ಲ ನನ್ನ ಕೈ ಲೀಲೆ. ಅತ್ತಿಗೆಗೆ ಹೇಗೋ ಕ್ಲೋಸ್ ಆಗಿದ್ದರಿಂದ ನಾನು ಅತ್ತಿಗೆಗೆ ಹೇಳುತ್ತಿದ್ದೆ, ಒಳ್ಳೆ ಬಾಡಿ ಮೈಂಟೈನ್ ಮಾಡಿದ್ದೀಯಾ ಅತ್ತಿಗೆ, ಸೂಪರ್ ಅಂದೆ. ಹೋಗೋ ಅಂದ್ಲು. ಅತ್ತಿಗೆ ಬಾತ್ರೂಮ್ ಹೋಗಿ ಫ್ರೆಶ್ ಆಗಿ ಬರುತ್ತೇನೆ ಅಂತ ಹೇಳಿ ಹೋದ್ಲು. ನಾನು ಅತ್ತಿಗೆ ಮಗಳನ್ನ ಹಿಡಿದು ಅಪ್ಪಿ ಅವಳಿಗೆ ಕಚಗುಳಿ ಮಾಡಿದೆ. ಒಲಿಯುತ್ತಾ ಇದ್ದಳು. ಹಾಗೆ ನಾನು ಅವಳನ್ನ ಉಲ್ಟಾ ತಿರುಗಿಸಿದೆ. ಮೊದಲೇ ಫ್ರಾಕ್ ಹಾಕಿದ್ದಲಿಂದ ಉಲ್ಟಾ ಮಾಡಿದ್ದರಿಂದ ಫ್ರಾಕ್ ಕೆಳಕ್ಕೆ ಬಂದು ಚಡ್ಡಿ ಕಾಣಿಸಿತು. ಈಗ ನನ್ನ ಕಣ್ಣಿನ ಎದುರೇ ಅತ್ತಿಗೆಯ ಬಲಿತ ಮಗಳ ಚಡ್ಡಿ. ನಾನು ಮೂಸಿದೆ. ಒಮ್ಮೆಲೆ ಮಾದಕವಾಗಿತ್ತು. ಹಾಗೆ ಸ್ವಲ್ಪ ಸರಿಸಿದೆ. ಶ್ರವಣ್ಯಳ ಬಲಿತ ಮಾಗಿದ ತುಲ್ಲನ ಪಿಂಕ್ ಕಲರ್ ಅದು. ನಾನು ಸ್ವಲ್ಪ ಅಗಲಿಸಿದೆ. ಬೆರಳನ್ನು ಹೊಕ್ಕಿಸಿದೆ. ಅವಳು ಒಂಥರ ಮುಳುಗಿದಳು. ಐ ಅಂತ. ನನಗೆ ಏನೋ ಕುತೂಹಲ. ಈ ತುಲ್ಲು ನಾಣಂಗೆ ಬೇಕು, ನಾನು ಕೇಯಬೇಕು, ಹರಿದು ಹಾಕಬೇಕು ಕನ್ಯಾಪೊರೆಯನ್ನ ಅಂತ. ನಾನು ಮೊದಲು ನಳಿಗೆ ಹಾಕಿ ಚೀಪಿದೆ, ನೆಕ್ಕಿದೆ. ಹಾಗೆ ನಂಗೆ ಕಂಟ್ರೋಲ್ ತಪ್ಪಿ ತುಣ್ಣಿ ಹಾಕಿದೆ. ಏನ್ ಸೂಪರ್. ಅವಳ ತುಲ್ಲಿಂದ ರಕ್ತ ಬಂದಿತ್ತು. ಮೊದಲ ಸಲ ಆಗಿದ್ದರಿಂದ ಅವಳ ಕನ್ಯಪೋರ್ ಹರಿದಿತ್ತು. ಆದ್ರೆ ಅದೇನೋ ಗೊತ್ತಿಲ್ಲ, ಈ ಶ್ರಾವಣ್ಯಳಿಗೆ ನಾನು ತುಣ್ಣಿ ಹಾಕಿದ್ದ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ. ನಾನು ಅವಳ ತುಲ್ಲಿಗೆ ತುಣ್ಣಿ ಹಾಕಿ ಉಜ್ಜಾಡಿ ವೀರ ರಸಬಿಟ್ಟೆ. ವಿಧವೆ ಅತ್ತಿಗೆ ಹೊರಗೆ ಬಂದಳು. ಅವಳು ಚೂಡಿದಾರ ಹಾಕಿದ್ದಳು. ನಂಗೆ ಈ ಅತ್ತಿಗೆಯನ್ನು ಹೇಗಾದ್ರೂ ಮಾಡಿ ಚೂಡಿದಾರದ ದಾರ ನಾನೇ ಬಿಚ್ಚಿ ಬೆತ್ತಲೆ ಮಾಡಬೇಕು ಅಂತ ಬಯಸಿ ಪಕ್ಕದಲ್ಲೇ ಇದ್ದ ಒಂದು ಫಾರೆಸ್ಟ್ ದಾರಿಯಲ್ಲಿ ನಡೆದು ಹೋಗುತ್ತಾ ಇದ್ವಿ. ನಾನು ಒಮ್ಮೆಲೆ ಅತ್ತಿಗೆಯನ್ನು ಹಿಡಿದು ಎಳೆದಾಡಿ, ನಿನ್ನ ಈ ಯೌವನದ ದೇಹದ ಸುಖ ಬಯಸಬೇಕು ಅಂತ ಬೆಳಗ್ಗೆ ಇಂದ ಕಾಯುತ್ತಾ ನಿನ್ನ ಮಗಳ ಕನ್ಯತ್ವದ ರಸವನ್ನು ಅನುಭವಿಸಿದೆ. ಈಗ ನಂಗೆ ನಿನ್ನ ಆ ತುಲ್ಲು ತುಕ್ಕು ಹಿಡಿಯೋ ಮೊದಲು ನನ್ನ ತುಣ್ಣಿ ಹಾಕಬೇಕು ಅಂತ ನಾನು ಅತ್ತಿಗೆಯನ್ನು ಬಲವಂತವಾಗಿ ಹಿಡಿದು ಚೂಡಿದಾರ ತೆಗೆದು ಎಳೆದು ಬಿಸಾಡಿದೆ. ಅತ್ತಿಗೆ ಬೇಡ, ತಪ್ಪು, ಇದು ಹಾಗೆ ಹೀಗೆ ಹೇಳ್ದ್ಲು. ನಾನು ಮುಚ್ಚೆ ಬಾಯಿ, ನಿನ್ನ ಅಮ್ಮನ್ ಏನ್ ಗಾಂಚಲಿ, ನಿನ್ ತುಲ್ಲು, ನೀನು ನನ್ನ ಹೆಂಡತಿ ಇವತ್ತು. ನಾನು ಚೂಡಿದಾರ ಮೇಲೆ ಎತ್ತಿ ಅತ್ತಿಗೆಯ ಮೊಲೆ ಹಿಸುಕುತ್ತ ಡ್ರೆಸ್ ಮೇಲೆ ಎತ್ತಿ ಬೆತ್ತಲೆ ಮಾಡಿ ಅತ್ತಿಗೆ ಕೆನ್ನೆಗೆ ಹೊಡೆದೆ. ಒಮ್ಮೆ ಬಿದ್ದಳು. ಏನು ಸಖತ್ ಇದ್ದಳು. ಈ ವಯ್ಯಾರದ ಶ್ರಾಂಗರದ ಮಿಟುಕಲಾದಿ ಅತ್ತಿಗೆಯ ಕಾಲನ್ನು ಅಗಲಿಸಿದೆ. ಒಮ್ಮೆ ತುಲ್ಲಿಗೆ ಕೈ ಹಾಯ್ ಮೂಸಿದೆ. ಏನ್ ಸುವಾಸನೆ ಮೂಡ್ ಬಂತು ನಂಗೆ. ಬಾಯಿ ಹಾಕಿದೆ, ಚೀಪಿದೆ. ಮೊಲೆ ಹಿಸುಕುತ್ತ ತುಲ್ಲಿಗೆ ಕೈ ಹಾಕಿದೆ. ಒಮ್ಮೆಲೆ ತೆಗೆದೆ. ಅದರಿಂದಾಗಿ ತುಲ್ಲಿಂದ ಅಂಡಾಣು ರಸ ಚಿಮ್ಮಿತು. ಹಾಗೆ ತುಂಬಾ ಸಲ ಮಾಡಿದೆ. ಅತ್ತಿಗೆಗೆ ಸುಖನೇ ಸುಖ. ಈ ಹಡಬೆ ಬೇವಾಶಿ ಅತ್ತಿಗೆ ತುಲ್ಲನ್ನು ಎಷ್ಟೋ ದಿನದಿಂದ ಕೇಯಬೇಕೆಂದು ಆಸೆಯಾಗಿ ಈಗ ಕೇಯಲು ಶುರು ಮಾಡಿದೆ. ತುಲ್ಲಾನಗಳಿಸಿ ತುಣ್ಣಿ ಹಾಕಿದೆ. ಸ್ವರ್ಗ ಸುಖ. ನಾನು ಒಳಗೆ ಹೊರಗೆ ಮಾಡಿ ತುಣ್ಣಿ ರಸಬಿಟ್ಟೆ. ಅತ್ತಿಗೆ ಪ್ರೆಜೆಂಟ್ ಆಡಲು ಅತ್ತಿಗೆಯ ಗಂಡ ಮಿಂಡ ನಾನೇ.